ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣೆ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅನ್ನಪೂರ್ಣೆ ಕಿಚನಲ್ಲಿ ಹುಣಸೆ ಹುಳಿಯ ಉಪ್ಪಿನಕಾಯಿ ದಿಢೀರಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಹತ್ತಿರ ಒಂದು ಬೆಲ್ ಬಟನ್ ಉಂಟು, ಅದನ್ನು ಪ್ರೆಸ್ ಮಾಡಿ. ನಾನು ಸುಮಾರು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಒಮ್ಮೆ ಹೇಗೆ ಇದೆ ಅಂತ ನೋಡ್ಕೊಂಡು ಬನ್ನಿ. ಹಾಗಾದರೆ ಯಾಕೆ ತಡ, ನಾವು ಹುಣಸೆ ಹುಳಿ ಉಪ್ಪಿನಕಾಯಿ ಮಾಡೋದು ಹೇಗೆ ನೋಡೋಣ. ಹುಣಸೆ ಹುಳಿ ಉಪ್ಪಿನಕಾಯಿ ಅನ್ನ ಸಾರಿನ ಜೊತೆ ತುಂಬ ರುಚಿಯಾಗಿರುತ್ತದೆ. ಇಲ್ಲಿ ನಾನು ಏನೆಲ್ಲ ಸಾಮಗ್ರಿ ತಗೊಂಡಿದ್ದೇನೆ ಅದಕ್ಕೆ ನೋಡುವ. ಇದನ್ನು ಒಂದು ಜಾರಲ್ಲಿ ನಾವು ತೆಗೆದಿಟ್ರೆ 1 ತಿಂಗಳ ಕಾಲ ಏನೂ ಹಾಳಾಗೋದಿಲ್ಲ. ಫ್ರಿಜ್ಜಿನಲ್ಲಿ ಕೂಡ ಇಡಬೇಕಾಗಿ ಇಲ್ಲ. ಹೇಗೆ ಮಾಡೋದು, ಏನೆಲ್ಲ ತಗೊಂಡಿದ್ದೇನೆ ನೋಡುವ. ಮೊದಲಿಗೆ ಉದ್ದಿನಬೇಳೆ, ಬೆಲ್ಲ, ಮೆಂತ್ಯ ಕಾಳು, ಕಪ್ಪು ಎಳ್ಳು, ಸಾಸಿವೆ, ಜೀರಿಗೆ, ಹುಳಿ ಮಾತ್ರ ನನ್ನ ಅಂಗೈಯಷ್ಟು ದೊಡ್ಡ ಹುಳಿ, ಒಂದು 200 ಗ್ರಾಮ್ ಆಗ್ಬೋದು ಅಷ್ಟು ಹುಳಿ ಇಲ್ಲಿ ತಗೊಂಡಿದ್ದೇನೆ ನಾನು. ಕಲ್ಲುಪ್ಪು ಬೇಕು ಅಥವಾ ಹುಡಿಯುಪ್ಪು ಕೂಡ ತಗೋಬೋದು. ಇದು ಶುಂಠಿ, ಅದರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಕೆಂಪು ಮೆಣಸು. ಇದನ್ನು ಈಗ ಫಸ್ಟ್ ನಾನು ಒಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಡ್ತೇನೆ. ಲೋ ಫ್ಲೇಮಲ್ಲಿ ನಾವೆಲ್ಲ ಇದನ್ನು ಹುರಿಬೇಕು. ಉದ್ದಿನಬೇಳೆ ಫಸ್ಟ್, ಆಮೇಲೆ ಮೆಂತ್ಯ ಕಾಳು. ಉದ್ದಿನಬೇಳೆ 1 ಸ್ಪೂನ್, ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, 2 ಚಮಚ ಕಪ್ಪು ಎಳ್ಳು. ಇಷ್ಟು ಹಾಕಿ ಸಣ್ಣ ಉರಿಯಲ್ಲಿ ಪರಿಮಳ ಬರುವವರೆಗೆ ನಾವು ಹುರಿಬೇಕು. ಈಗ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸು ಹಾಕಿ ಹೀಗೆ ಹುರಿತೇನೆ. ಈಗ ಇದು ನೋಡಿ ಆಯಿತು, ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜಾಸ್ತಿ ಹುರಿಯೋದೇನು ಬೇಡ. ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಡುವ, ಇದು ತಣ್ಣಗಾಗಲಿ. ಹಾಗೆ ಅದೇ ಪ್ಯಾನ್ಗೆ ನಾನು ಶುಂಠಿ, ಇದರ ನೀರಿನ ಅಂಶ ಹೋಗುವವರೆಗೆ ನಾವು ಹೀಗೆ ಹುರಿಬೇಕು. ಇದನ್ನು ಹೀಗೆ ನಾವು ನೀಟಾಗಿ ಹುರಿದು ಮಾಡಿದರೆ 1 ತಿಂಗಳು ಏನೂ ಹಾಳಾಗೋದಿಲ್ಲ. ಫ್ರಿಜ್ನಲ್ಲಿ ಕೂಡ ಇಡಬೇಕಾಗಿ ಇಲ್ಲ. ನೋಡಿ ಹೀಗೆ ತೆಗೆದಿಟ್ಕೊಂಡೆ. ಈಗ ನಾವು ಅದೇ ಪ್ಯಾನ್ಗೆ ಮೆಣಸು, ಇದನ್ನು ಕೂಡ ಹಾಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಇದು ಕೂಡ ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಗ್ಯಾಸ್ ಬಂದ್ ಮಾಡಿದೆ. ಈಗ ನಾನು ಒಂದು ಪ್ಲೇಟಲ್ಲಿ ಹುಳಿ, ಇದರಲ್ಲಿ ಇರುವ ನಾರಿನ ಅಂಶವೆಲ್ಲ ತೆಗೆದು ನಾವು ಕ್ಲೀನ್ ಮಾಡುವ ಮೊದಲು. ಇಲ್ಲದಿದ್ದರೆ ನಾವು ಕಡಿಯುವಾಗ ಅದು ಸಿಗ್ತದೆ ಮತ್ತು ಅದು ತಿನ್ನಲಿಕ್ಕೆ ಕೂಡ ಒಳ್ಳೆಯದು ಆಗೋದಿಲ್ಲ. ತುಂಬ ರುಚಿಯಾಗಿರ್ತದೆ ಉಪ್ಪಿನಕಾಯಿ, ಹಾಗೆ ತುಂಬ ಒಂದು ಪರಿಮಳವಾದ ಉಪ್ಪಿನಕಾಯಿ. ಖಂಡಿತ ನಿಮಗೆ ಇಷ್ಟ ಆಗ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಅಷ್ಟು ನಾರಿನಾಂಶ ಬೇಡ. ಈಗ ನಮಗೆ ಖಾಲಿ ಈ ಹುಳಿಯನ್ನು ಒಂದು 2ರಿಂದ 3 ಸಲ ಒಳ್ಳೆ ನೀರಿನಿಂದ ನಾವು ತೊಳೆದುಕೊಳ್ಳುವ ಫಸ್ಟ್. ಹೀಗೆ ಇದನ್ನು ನಾವು ನೀಟಾಗಿ ತೊಳ್ಕೊಬೇಕು. ಗಂಜಿ ಮತ್ತು ಬಿಳಿ ಅನ್ನ ಸಾರು ಅದರ ಜೊತೆಗೆ ಕೂಡ ತುಂಬ ಒಳ್ಳೆಯ ಒಂದು ಕಾಂಬಿನೇಷನ್ನು. ತುಪ್ಪದ ಜೊತೆ ಬಿಳಿ ಅನ್ನ ಸಾರು, ಈ ಉಪ್ಪಿನಕಾಯಿ ಇದ್ದರೆ ಬೇರೆ ಏನು ಬೇಡ, ಒಳ್ಳೆಯ ಒಂದು ಊಟ. ನೋಡಿ ಈಗ ಇದರ ನೀರನ್ನು ಹಿಂಡಿ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. ಆದಷ್ಟು ನೀರಿನ ಪ್ರಮಾಣ ಕಮ್ಮಿ ಬಳಸಬೇಕು ನಾವು. ಮತ್ತೊಂದು ಫ್ರೆಂಡ್ಸ್, ನಾನಿಲ್ಲಿ ಇದನ್ನು ಕಡಿಯೋದಕ್ಕೆ ಬಿಸಿ ನೀರು, ಅಂದರೆ ಅದು ಬಿಸಿ ಮಾಡಿ ಅದನ್ನು ಫುಲ್ಲು ಕಂಪ್ಲೀಟಾಗಿ ತಣ್ಣಗೆ ಮಾಡಿ ಆಮೇಲೆ ಅದರಲ್ಲಿ ಕಡಿತೇನೆ. ಈಗ ಶುಂಠಿ ಹಾಕಿದೆ, ಈಗ ಮೆಣಸು, ಹುಳಿ ಹಾಕಿ ಆಮೇಲೆ ಶುಂಠಿ ಹಾಕಿದೆ, ಈಗ ಮೆಣಸು ಮತ್ತು ಈ ಸಾಸಿವೆಯನ್ನು ಇದನ್ನು ಕೂಡ ಹಾಗೆ ಒಳ್ಳೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಬೇಕಾದರೆ ನಾವು ಬಿಸಿ ನೀರು ಆರಿದ ನಂತರ ಆ ನೀರನ್ನು ಕೂಡ ಬಳಸ್ಬೋದು ಇದನ್ನೆಲ್ಲ ತೊಳಿಲಿಕ್ಕೆ. ಅದು ಮತ್ತು ಒಳ್ಳೆ ಒಂದು
ತುಂಬ ಸಮಯದವರೆಗೆ ಉಪ್ಪಿನಕಾಯಿ ಹಾಳಾಗದೆ ಇರ್ತದೆ. ಈಗ ನೋಡಿ, ಈ ಸಾಸಿವೆಯನ್ನು ನಾನು ಇದಕ್ಕೆ ಹಾಕಿ ಕಡಿತೇನೆ. ಸಾಸಿವೆಯನ್ನು ಹುರ್ಕೊಳ್ಳಿಕ್ಕಿಲ್ಲ, ಅದನ್ನು ಹಸಿಯಾಗಿ ಹಾಕಬೇಕು. ಉಪ್ಪಿನಕಾಯಿ ಅಂದರೆ ನಾವು ಸಾಸಿವೆಯನ್ನು ಹಸಿಯಾಗಿ ಹಾಕೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು, ಇದು ಬಿಸಿ ನೀರು, ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಹಾಕಿದ್ದು. ಈಗ ನೋಡಿ ಉಪ್ಪು, ಹುಳಿ ಅಂದಮೇಲೆ ಉಪ್ಪು ಸಹ ಸ್ವಲ್ಪ ಜಾಸ್ತಿನೇ ಬೇಕು. ಒಂದು 4ರಿಂದ 5 ಚಮಚ ಉಪ್ಪು. ಆಮೇಲೆ ಬೆಲ್ಲ, ಒಂದು 2 ತುಂಡು ಬೆಲ್ಲ. ಇದನ್ನು ನಾವೀಗ ಮಿಕ್ಸಿ ಜಾರಲ್ಲಿ ಹಾಕಿ ಕಡ್ಕೊಂಡು ನೋಡಿ ಹೀಗೆ ಗ್ರೈಂಡ್ ಮಾಡಿ ತಂದೆ. ಇದನ್ನೀಗ ಒಂದು ಬೌಲಿಗೆ ತೆಗೆದು ಇಟ್ಕೊಳ್ಳುವ. ಈ ಬೌಲಿಗೆ ನಾನು ತೆಗೆದಿಟ್ಕೊಳ್ತೇನೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡ ಜೀರಿಗೆ, ಮೆಂತೆ, ಉದ್ದಿನಬೇಳೆ, ಕಾಳುಮೆಣಸು ಇದನ್ನು ನಾವು ಪೌಡರ್ ಮಾಡಿ ತಗೊಂಡು ಬರಬೇಕು. ಫ್ರೆಂಡ್ಸ್, ನಾನು ತುಳು ಭಾಷೆಯಲ್ಲಿ ಚಾನಲ್ ಮಾಡ್ತಾಯಿದ್ದೆ. ಇವತ್ತು ನಾನು ಕನ್ನಡದಲ್ಲಿ ಒಂದು ವಿಡಿಯೋ ಮಾಡುವ ಅಂತ ನೋಡಿದ್ದೇನೆ. ನಿಮಗೆ ಇಷ್ಟ ಆದರೆ ಖಂಡಿತ ಹೇಳಿ, ಕನ್ನಡದಲ್ಲಿ ಆಗ್ಬೋದಾ ತುಳುವಲ್ಲಿ ಆಗ್ಬೋದಾ ಅಂತ ನನ್ನ ವಿಡಿಯೋ ನೋಡಿ. ಹೀಗೆ ಈ ಹುಡಿಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಯಿತು. ಒಳ್ಳೆ ಒಂದು ಘಮ್ಮಂತ ಪರಿಮಳ ಬರ್ತಾ ಉಂಟು ನೋಡಿ. ಈಗ ಅದೇ ಪ್ಯಾನಿಗೆ ಒಂದು 2ರಿಂದ 3 ಚಮಚ ಎಣ್ಣೆ, ಈ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಪಟಪಟ ನೋಡಿ ಸ್ಟಾರ್ಟ್ ಆಯಿತು. ಈಗ ಕರಿಬೇವು, ಸ್ವಲ್ಪ ಹಿಂಗು, ಇಷ್ಟು ಹಾಕಿ ನಾವೊಂದು ಒಗ್ಗರಣೆ ರೆಡಿ ಮಾಡುವ. ನೋಡಿ ಇದು ಆಯಿತು. ಈಗ ಗ್ಯಾಸ್ ಬಂದ್ ಮಾಡಿದೆ. ಈಗ ಇದನ್ನು ಉಪ್ಪಿನಕಾಯಿಗೆ ನಾವು ಸೇರಿಸುವ. ತುಂಬ ಒಳ್ಳೆ ಘಮ ಬರ್ತಾ ಉಂಟು. ಖಂಡಿತ ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗ್ತದೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಉಪ್ಪಿನಕಾಯಿ, ಹುಣಸೆ ಹುಳಿ ಉಪ್ಪಿನಕಾಯಿ ರೆಡಿ ಆಯಿತು. ಹೇಗಾಯಿತು, ನಿಮಗೆಲ್ಲರಿಗೆ ಇಷ್ಟ ಆಯಿತು ಅಂತ ಎನಿಸ್ತೇನೆ. ಈಗ ನಾವು ಇದನ್ನು ಒಂದು ಭರಣಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ನೀವು ಫ್ರಿಜ್ಜಲ್ಲಿ ಇಟ್ಟರೆ 2-3 ತಿಂಗಳು ಏನೂ ಹಾಳಾಗೋದಿಲ್ಲ. ಹಾಗೆ ಫ್ರಿಜ್ಜಲ್ಲಿ ಇಡದೆ ಕೂಡ 1 ತಿಂಗಳು ಖಂಡಿತ ಕೆಡುವುದಿಲ್ಲ ಇದು. ಯಾಕಂದರೆ ನಾವು ಫುಲ್ಲು ಅದನ್ನು ಲೋ ಫ್ಲೇಮಲ್ಲಿ ಎಣ್ಣೆ ಹಾಕದೆ ಫ್ರೈ ಮಾಡಿ ನಾವು ಕಡ್ದಿದ್ದೇವೆ. ನಾನು ಹೇಳಿದ ಹಾಗೆ ನೀವು ಮಾಡಿದರೆ ಖಂಡಿತ ಇದು ಹಾಳಾಗೋದಿಲ್ಲ ಉಪ್ಪಿನಕಾಯಿ. ಹೀಗೆ ನಾವು ಒಂದು ಭರಣಿಯಲ್ಲಿ ಹಾಕಿ ಅಥವಾ ಒಂದು ಗಾಜಿನ ಭರಣಿಯಲ್ಲಿ ಹಾಕಿ ಕೂಡ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಉಪ್ಪಿನಕಾಯಿ ಜೊತೆ ಊಟ ಮಾಡಬಹುದು. ನಿಮಗೆಲ್ಲರಿಗೂ ಈ ನನ್ನ ವಿಡಿಯೋ ಹೇಗಾಯಿತು, ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.